ಕಲಾವಿದರು ಕುಡ್ಲ ತಂಡ ಇವರು ಅಭಿನಯಿಸುವ ಪೋಡಿಗೆಯ ಪುಂಡು ಹಾಸ್ಯಮಯ ನಾಟಕ ಮುಹೂರ್ತವು ನಂತೂರು ಕೊರಗತನಿಯ ದೇವಸ್ಥಾನದಲ್ಲಿ ನೆರವೇರಿತು. ದೇವಸ್ಥಾನದ ಪ್ರಧಾನ ಅರ್ಚಕರಾದ ದಯಾನಂದರವರು ಮುಹೂರ್ತ ಪೂಜೆಯನ್ನ ನೆರವೇರಿಸಿ ನಾಟಕದ ಯಶಸ್ವಿಗೆ ಪ್ರಾರ್ಥಿಸಿದರು. ಈ ಸಂದರ್ಭ ಮಾತನಾಡಿದ ನವೀನ್ ಅಳಕೆ, ಪೋಡಿಗೆಯ ಪುಂಡು ತುಳು ಹಾಸ್ಯಮಯ ನಾಟಕವು ನಾಟಕ ಪ್ರದರ್ಶನದ ಬಳಿಕವೂ ಪ್ರೇಕ್ಷಕರ ಮನಸ್ಸಿಗೆ ನಾಟುವಂತಿರಲಿ ಎಂದು ನಾಟಕ ತಂಡಕ್ಕೆ ಶುಭ ಹಾರೈಸಿದರು. ನಿಜವಾದ ನಮಗೆ ಕಲಾವಿದರ ಆಪಿದ ಭಾಗ್ಯ ಬಂದಾಗ ಅವ್ರು ನಿಜವಾದ ಮಾಮಲ್ಲ ಭಾಗ್ಯ ಅಂಚಿನ ಭಾಗ್ಯ ಮಾತ್ರ ಹೇಳಿ ತುಪ್ಪಿಜಿ ಅಂತ ಪುನಗ ನಮ್ಮವೇನು ಹೊರ್ತು ನಮ್ಮ ಸಮಾಜದ ಒಂಜಿ ಸಮಾಜ ಮುಖ್ಯ ಅವರು ಬಂದಾಂಡ ನಮ್ಮ ಒಂಜಿ ಕಲಾವಿದೆ ಆದ ನಮ್ಮ ಕುಡುರೆಗೆ ಆದರ್ಶ ಅವರು ಅಂಚದು ಪುನಗ ಇನಿ ಮುಖ್ಯವಾದ ಸಚಿನ್ ಉಪ್ಪಳ ಮೇರು ಬರಿತಿನಂಚಿನ ಪೋಡಿಗೆ ಆಪುಡು ಪಂಪಿ ನಾಟಕ. ಈ ಆ ನಾಟಕದ ಬಗ್ಗೆ ಪನೋಡುನಾಡ ಪೋಡಿಗೆ ಆಪುಡು ಸಹಜ ಆಂಡ ಸಮಾಜಡು ನಮ್ಮ ಏತಿನಟ್ಟ ಪೋಡಿವಲ್ಲ ಪಂಡ ನಮ್ಮನ್ನು ಏತಿನಟ್ಟ ಪೋಡಿಪಾವ್ಯಾರ ಆತಿನಟ್ಟ ನಮ್ಮ ಪೋಡಿವ ಅಂಚದು ಪುನಗ ಮುಖ್ಯವಾದ ಎದೇ ಮಲ್ಲ ಕಲಾವಿದೆ ಅವಡು ಆ ಪರಿಪೂರ್ಣ ಕಲಾವಿದೆ ಸಾಧ್ಯನೇ ಇಚ್ಚಿ ನಮ್ಮ ವೇದಿಕೆಗಳ ಮುಟ್ಟೋಡು ಮಿತ್ತರೋಡು ಬಂದಾಂಡ ಸುರೂಟು ನಮ್ಮ ಪೋಡಿದು ಆ ತಡ್ಡೆನು ದಂಟು ದುಂಬೆ ನಮ್ಮ ಪುಡ್ಡೆಡಿದು ಮಿತ್ತು ಬತ್ತನ ಮಾತ್ರ ನಮ್ಮ ಸಮಾಜೋಡು ಕಲಾವಿದೆಯಾಗಿ ಮಿತ್ತು ಬರ ಸಾಧ್ಯ. ನಂತರ ಮಾತನಾಡಿದ ಸುಧೀರ್ ಕುಮಾರ್ ಉರ್ವ, ಕಲಾವಿದರಾಗುವುದೇ ಒಂದು ಭಾಗ್ಯ. ಕಲಾವಿದರು ಒಳ್ಳೆಯ ಜೀವನವನ್ನ ಕಟ್ಟಿಕೊಂಡು ಸಮಾಜದಲ್ಲಿ ಬೇರೆಯವರಿಗೆ ಕಲಾವಿದರು ಆದರ್ಶರಾಗಬೇಕು ಎಂದರು. ತೃಪ್ತಿ ಕಲಾವಿದರು ನೆಟ್ ಸಾಧಾರಣ ಪೂರ ಹೊಸ ಮೋನೇಲು ಎಂಕ್ ಖುಷಿ ಕೊರ್ನಿಂಚಿನ ಬಂದಾಗ ಈ ಹೊಸ ಮೋನೆಲದ ಉಲೈಡ್ ಏತೋ ಅಕ್ಲೆನ ಕಲೆ ಉಂಡು ಅವೇನು ನಮ್ಮ ಗುರ್ತದ ಕುಲ್ ನಾಟಕೋಡು ಪಿದೆ ಪಾರ್ದು ಎಂಕವು ತೋಜದು ಕೊಡ್ತೇರು ನಾಟಕ ಪಂಡ ಇಂಚಿನ ಅಪಗ ಬೈದಿನ ಭಂಗ ಇತ್ತದ ಕಲಾವಿದರಿಗಿಜ್ಜವು ಖಂಡಿತ ಪನ್ಪೆಯರು ಅಪಗೆಂಕಲು ನಾಟಕ ಅದು ಇಲ್ಲಗಪೋರ ಕಾಸಿಜ್ಜಂದೆ ಸ್ಟೇಜ್ದ ಅಡಿಟಜ್ಜೆತ್ತದು ಮೊನದನಿ ಕಾಂಡೆ ಬಸ್ಸಿಟ್ಟು ಪೋತಿನ ದಿನಲ್ಲ ಉಂಟು. ಕಾರ್ಯಕ್ರಮದಲ್ಲಿ ಅರುಣ್ ಚಂದ್ರ ಬಿಸಿ ರೋಡ್, ಸಂತೋಷ್ ಶೆಟ್ಟಿ, ರಂಜನ್ ಬೋಳೂರು, ಮುಖೇಶ್ ಶೆಟ್ಟಿ ಆಕಾಶ ಭವನ, ಸಚಿನ್ ಉಪ್ಪಳ, ರಾಧಾಕೃಷ್ಣ ಇನ್ನಿತರರು ಹಾಜರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.